ಜನರ ಆಗುಹೋಗುಗಳಿಗೆ ಪೊಲೀಸರು ಬೇಕು. ಜೋರು ಮಳೆ ಬಂದರೂ ಇವರು ಬೇಕು, ಜನರು ಬೇಕುಬೇಡಗಳಲ್ಲಿ ಇವರು ಬೇಕು. ಆದರೆ ದೇಶದ ಪ್ರಾಮುಖ್ಯ ಧಾರ್ಮಿಕ ಸ್ಥಳವಾದ ಕುಕ್ಕೆ ಸುಬ್ರಹ್ಮಣ್ಯದ ಪೊಲೀಸ್ ಠಾಣೆಯ ಮಾಡಿಗೆ ಮಾತ್ರ ಟರ್ಪಾಲೆ ಬೇಕು. ಯಾಕೆಂದರೆ ಠಾಣೆಯ ಮಾಡಿಗೆ ರಿಪೇರಿಗೆ ಹಣವಿಲ್ಲದೆ ನೀರು ಸೋರುವಿಕೆ ತಡೆಯಲು ಟರ್ಪಾಲೆ ಹೊದಿಸಲಾಗಿದೆ. ಸುಬ್ರಹ್ಮಣ್ಯ ಠಾಣೆಯ ಮಾಡು ಬಹಳವಾಗಿ ಶಿಥಿಲವಾಗಿ ಮಾಡು 3-4 ವರ್ಷ ಆಗಿದೆ. ಒಳಭಾಗದ ಮಾಡು ಶಿಥಿಲಗೊಂಡಿದೆ. ಜನರ ಸಮಸ್ಯೆಗಳನ್ನು ಪರಿಹರಿಸುವ ಪೊಲೀಸರ ಅವಸ್ಥೆ ಅವರ ಠಾಣೆಯನ್ನೇ ಸರಿಪಡಿಸಲಿಕ್ಕೆ ಹಣ ಇಲ್ಲ ಅನ್ನುವಂಥ ಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಸಾಕಷ್ಟು ಮೇಲಿನ ಅಧಿಕಾರಿಗಳ ಗಮನವನ್ನು ಸೆಳೆಯಲಾಗಿದೆ. ಆದರೆ ಅದಕ್ಕೋಸ್ಕರ ಮನವಿಯನ್ನು ಸಲ್ಲಿಸಲಾಗಿದೆ ಅಂತಾರೆ ಪೊಲೀಸರು. ಒಟ್ಟಾಗಿ ಈ ಬಾರಿಯ ಮಳೆಯಲ್ಲಿ ಈ ಪೊಲೀಸ್ ಠಾಣೆಯಲ್ಲಿರೋ ಪೊಲೀಸರು ಒದ್ದೆ ಆಗೋದಂತೂ ಖಂಡಿತ. ಇದು ಸುಬ್ರಹ್ಮಣ್ಯದ ಪೊಲೀಸ್ ಸ್ಟೇಷನ್. ವರ್ಷದಲ್ಲಿ ಅತಿ ಹೆಚ್ಚು ಆದಾಯ ಪಡೆಯುವಂತಹ ದೇವಸ್ಥಾನಗಳಲ್ಲಿ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಇಲ್ಲಿಗೆ ಅತ್ಯಂತ VVIPಗಳೇ ಬರ್ತಾರೆ. ನ್ಯಾಯಾಧೀಶರು ಬರ್ತಾರೆ, ಪೊಲೀಸ್ ಉನ್ನತಾಧಿಕಾರಿಗಳು ಬರ್ತಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ, ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ಬರ್ತಾರೆ, ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಅದೇ ರೀತಿಯಾಗಿ ದೇಶದ ಎಲ್ಲೆಡೆಗಳಿಂದ ಕೂಡ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ. ಹಾಗಾದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅತ್ಯಂತ ಅಗತ್ಯ. ಅದಕ್ಕೋಸ್ಕರ ಸದಾ ಸಿದ್ಧವಾಗಿರುವಂತಹ ಪೊಲೀಸ್ ಪಡೆ ಇಲ್ಲಿ ಇರಲೇಬೇಕು. ಆದರೆ ಎಲ್ಲಿರುವ ಪೊಲೀಸರಿಗೆ ಸರಿಯಾಗಿ ಉಳಿದುಕೊಳ್ಳಲು ಠಾಣೆನೇ ಇಲ್ಲ, ಠಾಣೆ ಸೋರ್ತಾನೆ ಇದೆ. ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕೈಗೊಂಡು ಈ ಬಾರಿಯ ಮಳೆಯಲ್ಲಿ ಪೊಲೀಸರು ಒದ್ದೆ ಆಗದಂತೆ ನೋಡಿಕೊಳ್ಳೋದು ಒಳ್ಳೆಯದು ಅನ್ನೋದೇ ಸಾರ್ವಜನಿಕರ ಅಭಿಪ್ರಾಯ.